ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಟು ದ ಕ್ಲಾಸ್. ಮಕ್ಕಳೇ, ನಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು. ಇವರು ಯಾರು? ಇವರಿಬ್ಬರು ಏನು ಮಾತನಾಡ್ತಾ ಇದ್ದಾರೆ? ಏನಿಷ್ಟು ಸಂತೋಷದಿಂದಿದ್ದಾರೆ? ಹೇಗೆ ಈ ಹಿಂದೆ ಒಂದು ಬಸ್ ಕಾಣ್ತಾ ಇದೆ, ಇದು ಏನು ಈ ಬಸ್ ಜನ ಎಲ್ಲ ಅವ್ರನ್ನ ನೋಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ? ಇದು ಒಂದು ಸಣ್ಣ ಕತೆ. ಇದರ ಹೆಸರು ಕನ್ನಡ ಮೌಲ್ವಿ. ಈ ಕಥೆಯನ್ನು ಬರೆದಿರ್ತಕ್ಕಂತಹ ಕೃತಿಗಾರರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮಕ್ಕಳೇ. ನಾವು ಈ ಚಿತ್ರಪಟದಲ್ಲಿ ನೋಡ್ತಾ ಇರ್ತಕ್ಕಂತಹ ಲೇಖಕರು ಯಾರು ಅಂದರೆ ಇವರೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರ ಕಾಲ ಕ್ರಿಸ್ತಶಕ 1904ರಿಂದ 1991ರವರೆಗೆ. ಇವರು ಹುಟ್ಟಿದಂಥ ಸ್ಥಳ ಹಾಸನ ಜಿಲ್ಲೆಯ ಗೊರೂರು ಗ್ರಾಮ. ಇವರು ಗಾಂಧೀಜಿಯವರ ನೇರ ಸಂಪರ್ಕ ಹೊಂದಿದ್ದರು ಮತ್ತು ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದಲ್ಲದೆ ಗಾಂಧಿ ತತ್ವದ ಪ್ರಸಾರದಲ್ಲಿ ತೊಡಗಿದ್ದರು. ಕನ್ನಡ ನವೋದಯ ಗದ್ಯದ ಪ್ರಮುಖ ಲೇಖಕರಾಗಿದ್ದರು. ಇವರು ಸಣ್ಣ ಕತೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದವು ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲೂ ಪ್ರಮುಖ ಕೃತಿಗಳು ನೋಡೋಣ. ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು, ಹೀಗೆ. ಹಾಗೂ ಇವರ ಪ್ರವಾಸ ಕಥನ ನೋಡೋದಾದರೆ ಅಮೆರಿಕಾದಲ್ಲಿ ಗೊರೂರು ಅಂತ ಒಂದು ಪ್ರವಾಸ ಕಥನವನ್ನು ಕೂಡ ರಚನೆ ಮಾಡಿದ್ದಾರೆ. ಈಗ ಇವರು ಗಳಿಸಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿ.ಲಿಟ್ ಪದವಿ ಗಳಿಸಿದ್ದಾರೆ. ಮಕ್ಕಳೇ, ಡಿ.ಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ. ಇವರು 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಾಗೂ 1982ರಲ್ಲಿ ಶಿರಸಿಯಲ್ಲಿ ಸಮಾವೇಶಗೊಂಡಿದ್ದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಮತ್ತೆ ಈ ಪ್ರಸ್ತುತ ಕಥೆಯನ್ನ ಆಯ್ಕೆ ಮಾಡಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಮಕ್ಕಳೇ, ನಮ್ಮ ದೇಶ ಭಾರತದಲ್ಲಿ ವಿವಿಧ ಬಗೆಯ ಸಂಸ್ಕೃತಿಗಳು, ವಿವಿಧ ಧರ್ಮಗಳು, ಸರ್ವಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಬುದ್ಧರು ಮತ್ತು ಜೈನರು, ಹೀಗೆ ಅನೇಕ ಧರ್ಮಗಳ ಸಮನ್ವಯವಾಗಿರ್ತಕ್ಕಂಥ ಈ ನಾಡಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಸ್ತರು ಎಲ್ಲರೂ ಒಂದು ಐಕ್ಯವಾಗಿರ್ತಕ್ಕಂಥ ನಿದರ್ಶನಗಳು ಎಷ್ಟೋ ನಾವು ನೋಡಿದ್ದೇವೆ. ಅದರಲ್ಲೂ ಈ ಕನ್ನಡ ಮೌಲ್ವಿ ಪಾಠದಲ್ಲಿ ಏನಾಗ್ತಿದೆ ಅಂದರೆ ಮೌಲ್ವಿ ಒಬ್ಬರು ಕುರಾನ್ ಧರ್ಮಗ್ರಂಥದೊಡನೆ ಕುಮಾರವ್ಯಾಸ ಭಾರತ, ರಾಮಾಯಣ, ಭಗವದ್ಗೀತೆ ಗ್ರಂಥಗಳನ್ನು ಓದಿ ಗೌರವ ಕೊಡ್ತಾರೆ. ಏನಕ್ಕೆ ಎಲ್ಲ ಧರ್ಮಗ್ರಂಥಗಳನ್ನು ಓದಬೇಕು ಅಂತಂದರೆ ಎಲ್ಲ ಧರ್ಮಗ್ರಂಥಗಳು ಮನುಷ್ಯನು ಒಳ್ಳೆಯವನಾಗಿರಬೇಕು ಎಂಬ ಉದಾತ್ತ ತತ್ವವನ್ನು ಸಾರುತ್ತದೆ. ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಮೌಲ್ವಿಯವರೊಡನೆ ಮಾತನಾಡುತ್ತಾ ಅವರಿಗೆ ಎಂತಹ ಒಂದು ಅಭಿಪ್ರಾಯ ಮೂಡಿಬರುತ್ತದೆ ಅಂದರೆ ಇವರು ಬರೀ ಮುಸಲ್ಮಾನ ಮೌಲ್ವಿ ಜೊತೆಗೆ ಇವರು ಕನ್ನಡದ ಮೌಲ್ವಿಯೂ ಆಗಿದ್ದಾರೆ. ಗೊರೂರವರು ಮತ್ತು ಮೌಲ್ವಿಯವರು ಪ್ರೀತಿಯಿಂದ ಅಪ್ಪಿಕೊಂಡು ಹಿಂದೂ ಮುಸ್ಲಿಂರವರ ಪರಸ್ಪರ ಪ್ರೀತಿ, ಸಹಕಾರ, ಸಹಬಾಳ್ವೆಯ ದ್ಯೋತಕವಾಗುತ್ತಾರೆ. ಮತ್ತು ಈ ಮೌಲ್ಯ ವೃತ್ತಿಯ ಹಂಬಲವೇ ಈ ಸಣ್ಣ ಕಥೆಯ ಆಶಯ ಭಾವವಾಗಿದೆ. ಸೊ ಮಕ್ಕಳೇ, ಈಗ ಪಾಠ ಏನು ಅಂತ ನೋಡೋಣ. ಪಾಠ 1, ಕನ್ನಡ ಮೌಲ್ವಿ. ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಮಕ್ಕಳೇ, ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಸಣ್ಣ ಕತೆ ಅನ್ನೋದು ಒಂದು ಪ್ರಮುಖವಾದ ಅಂಗ ಅಂತಲೇ ಹೇಳಬಹುದು. ಪ್ರಸಿದ್ಧ ಲೇಖಕರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯಶವಂತ್ ಚಿತ್ತಾಲ, ಅನುಪಮ ನಿರಂಜನ, ಸಾರಾ ಅಬೂಬ್ಕರ್, ಹೀಗೆ ಅವರೆಲ್ಲರೂ ಸಣ್ಣ ಕತೆ ಅನ್ನುವ ಒಂದು ಅಂಗದಲ್ಲಿ ಬಹಳಷ್ಟು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಈ ಸಣ್ಣ ಕಥೆಗಳಲ್ಲಿ ಇರ್ತಕ್ಕಂತಹ ಕಥಾವಸ್ತುಗಳನ್ನ ನೋಡೋದಾದರೆ ಸಮಾಜದಲ್ಲಿನ ಬದುಕು ಬದಲಾವಣೆಗಳು, ಕ್ರೌರ್ಯ ಶಾಂತಿಗಳ ಪರಿಣಾಮಗಳು, ಸಂಸ್ಕೃತಿ, ನೆಲ ಜಲ, ಭಾಷೆಗಳ ಅಭಿಮಾನ, ಧರ್ಮ ಸಹಿಷ್ಣುತೆ, ಪ್ರೀತಿ, ನಂಬಿಕೆ, ಮಾನವೀಯ ಮೌಲ್ಯಗಳು ಎಲ್ಲವೂ ಮುಖ್ಯವಾದ ವಸ್ತುಗಳಾಗಿದೆ. ಏನಕ್ಕೆ ಈ ವಸ್ತುಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ,
ಸಹಬಾಳ್ವೆ, ಸಹಕಾರಕ್ಕೆ ಪೂರಕವಾದ ಆದರ್ಶಗಳನ್ನು ಓದುಗರ ಬಾಳಿನಲ್ಲಿಯೂ ಅವರ ಜೀವನದಲ್ಲಿಯೂ ಸಹ ಅಳವಡಿಸಿಕೊಳ್ಳಲಿ ಹಾಗೂ ಎಲ್ಲರೂ ಆದರ್ಶವಂತರಾಗಲಿ ಅನ್ನುವ ಒಂದು ಉದ್ದೇಶ ಉಂಟು. ಮತ್ತು ಸಮಾಜದಲ್ಲಿ ಒಂದು ಪ್ರೀತಿ, ಸಹಕಾರ ಎಲ್ಲ ಮೂಡಿ ಬರುತ್ತದೆ. ಇವರು ಬರೀ ಪುಸ್ತಕದಲ್ಲಿ ಅಷ್ಟೇ ಅಲ್ಲ, ಇವರ ನಿಜ ಜೀವನದಲ್ಲಿಯೂ ಸಹ ಇಂತಹ ಮೌಲ್ಯಗಳನ್ನೆಲ್ಲ ಅಳವಡಿಸಿಕೊಂಡಿರುತ್ತಾರೆ. ಅಂತಹ ಒಂದು ನಿಜ ಜೀವನದಲ್ಲಿ ನಡೆದಿರ್ತಕ್ಕಂತಹ ಒಂದು ಸನ್ನಿವೇಶ ಇಲ್ಲಿ ನೋಡೋಣ. ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ವಯಸ್ಸು ಸುಮಾರು 55ರಿಂದ 58 ಇರಬಹುದು. ಆಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಮಡಿ ಮಡಿ ಇಸ್ತ್ರಿ ಮಾಡಿದ ಬಿಳಿಯ ಶರಾಯಿ, ಕೋಟು ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಆತನನ್ನು ಯಾರೋ ನೋಡಿದರೂ ಇನ್ನೂ 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. 16ನೇಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ? ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಸೊ ಮಕ್ಕಳೇ, ಇಲ್ಲಿ ನೋಡಬಹುದು ನಾವು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಪ್ರಯಾಣಿಸುತ್ತಿದ್ದ ಬಸ್ಸಿನಲ್ಲಿ ಯಾರು ಹತ್ತುತ್ತಾರಂದರೆ ಒಬ್ಬ ಮುಸಲ್ಮಾನ ಮೌಲ್ವಿ ಅಂದರೆ ಗುರು, ಮುಸ್ಲಿಂ ಗುರು, ಅವರಿಗೆ ಮೌಲ್ವಿ ಅಂತ ಕರೀತಾರೆ. ಅವರಿಗೊಂದು 55ರಿಂದ 58 ವರ್ಷದೊಳಗಿರಬಹುದು. ಮತ್ತು ಅವರು ನೋಡೋದಕ್ಕೆ ಹೇಗೆ ಕಾಣ್ತಾರಂತಂದರೆ ಆಜಾನುಬಾಹುವಾಗಿ ಪುಷ್ಟವಾಗಿ ಮತ್ತು ಅವರು ಎತ್ತರವಾಗಿ ಕೆಂಪನೆ ಆಳಾಗಿದ್ರವರು. ಅವರ ಮುಖದಲ್ಲಿ ಸಹ ಒಳ್ಳೆ ಕಳೆ ಇತ್ತು. ಅವರ ಕಣ್ಣಿನ ದೃಷ್ಟಿ ತುಂಬ ತೀಕ್ಷ್ಣವಾಗಿತ್ತು. ಮತ್ತು ಅವರ ಗಡ್ಡ ಹೇಗಿತ್ತು ಅಂದರೆ ಪೂರ್ಣವಾಗಿ ಬೆಳ್ಳಗಾಗಿ ಒಂದು ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳ ಹೇಗಿರುತ್ತೆಯೋ ಅದೇ ರೀತಿ ತೋರುತ್ತಿತ್ತು. ಮತ್ತು ಅವರ ಹಣೆ ವಿಶಾಲವಾಗಿತ್ತು. ಅವರ ಮುಖ ಗಂಭೀರವಾಗಿತ್ತು. ಮಡಿಯಿಂದ ಅವರು ಎಂತಹ ಬಟ್ಟೆ ಧರಿಸಿದ್ರಂದರೆ ಇಸ್ತ್ರಿ ಮಾಡಿದಂತಹ ಕ್ಲೀನಾಗಿ, ಮಡಿ ಅಂದರೆ ಕ್ಲೀನ್. ಅವರನ್ನು ಯಾರು ನೋಡಿದ್ರೂ ಸಹ ಇವರು ಒಂದು ಸದ್ಗೃಹಸ್ಥ, ಒಂದು ಒಳ್ಳೆ ಮರ್ಯಾದಸ್ಥವರ ಮನೆಯವರಾಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅವರನ್ನು ಯಾರು ನೋಡಿದ್ರೂ ಇನ್ನೂ ಒಂದು 5 ಗಳಿಗೆ ನಿಂತು ನೋಡೋಣ ಅನ್ನೋಷ್ಟು ಅವರು ತುಂಬ ನೀಟಾಗಿ, ತುಂಬ ಶುಚಿಯಾಗಿ ಇರ್ತಾ ಇದ್ರು. ಆದರೆ ಇವರಿಗೆ, ಗುರೂರವರಿಗೆ ಏನು ತುಂಬ ಆಕರ್ಷಣೆ ಆಗಿತ್ತು ಅಂದರೆ ಅವರ ಕೈಯಲ್ಲಿ ಒಂದು ದೊಡ್ಡ ಪುಸ್ತಕವಿತ್ತು. ಅದರ ಹೆಸರು ಕುಮಾರವ್ಯಾಸ ಭಾರತ ಅಂತ ಇವರಿಗೆ ನೋಡಿದ ಕೂಡಲೇ ಗೊತ್ತಾಯಿತು. ಅವರಿಗೆ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಏಕೆ? ಇವರು ನೋಡುವ ವೇಷಭೂಷಣವೆಲ್ಲ ನೋಡಿದಾಗ ಒಂದು ಮುಸಲ್ಮಾನ ಮೌಲ್ವಿ ಆಗಿದ್ದಾರೆ. ಆದರೆ ಕೈಯಲ್ಲಿ ಹಿಡಿದುಕೊಂಡಿರೋ ಧರ್ಮಗ್ರಂಥ ನೋಡಿದಾಗ ಅದು ಕುಮಾರವ್ಯಾಸ ಭಾರತ, ಅದು ಹಿಂದೂ ಧರ್ಮಗ್ರಂಥವಾಗಿದೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ಪೂರ್ತಿ ಕುತೂಹಲ ತುಂಬಿಕೊಂಡಿತ್ತು. ಏಕೆಂದರೆ ಅದು ಕುಮಾರವ್ಯಾಸ ಭಾರತವೋ ಅಲ್ಲವೋ ಅಂತ ಅವರ ಮನಸ್ಸಿನಲ್ಲಿ ತುಂಬ ಕುತೂಹಲ ತುಂಬಿಕೊಂಡಿತ್ತು. ಅದಕ್ಕೆ ಅವರೇನು ಮಾಡಿದರು, ಒಮ್ಮೆ ಪುಸ್ತಕವನ್ನು ಬಗ್ಗಿ ನೋಡಿದರು. ಅವರು ಬಗ್ಗಿ ನೋಡಿದಾಗ ಅವರ ಕುತೂಹಲ ಪರಿಹಾರ ಆಯಿತು. ಅದು ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ ಹೌದು. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು, ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ಆನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿಯಂತೆ ಹುಸೇನ್ ಸಾಬಿ, ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ, ಇವನು ಯಾರಾದರೇನು ಎನ್ನುತ್ತಿದ್ದರು. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ಮಕ್ಕಳೇ, ಇಲ್ಲಿ ಗುರೂರವರು ತಮ್ಮ ಬಾಲ್ಯ ಜೀವನದಲ್ಲಿಯೇ ನೋಡಿರ್ತಕ್ಕಂತಹ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ.
ಹೇಗೆ ಒಬ್ಬ ಹೊಸಕೇರಿಯ ಹುಸೇನ್ ಸಾಹೇಬನು ಶ್ರೀಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸಿದ್ದಾರೆ ಮತ್ತು ಆ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ. ಅವರ ಅಭಿನಯ ಎಷ್ಟು ಮಟ್ಟಿಗೆ ಸುಂದರವಾಗಿತ್ತು ಅಂದರೆ ಅದು ಸಾಕ್ಷಾತ್ ಶ್ರೀಕೃಷ್ಣನೇ ಬಂದ ಹಾಗೆ ಇತ್ತು. ಏಕೆಂದರೆ ಅದನ್ನು ನೋಡ್ತಕ್ಕಂತಹ ವೃದ್ಧೆಯರು, ವೈದಿಕ ಮನೆತನದ ವೃದ್ಧೆಯರು ಸಹ ಶ್ರೀಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂದರೆ ಅವರು ದೇವರನ್ನು ನೋಡ್ತಾ ಇದ್ರು. ಅವರ ಅಭಿನಯದಲ್ಲಿ ದೇವರನ್ನೇ ಕಾಣ್ತಾ ಇದ್ರು. ಅವರು ದೇವರನ್ನು ಕಂಡು ಕೈ ಮುಗಿಯುತ್ತಿದ್ದರು. ಇವರು ಹೊಸಕೇರಿಯ ಹುಸೇನ್ ಸಾಬಿ ಅಂತ ಎಷ್ಟು ಮಟ್ಟಿಗೆ ತಿಳಿ ಹೇಳಿದರೂ ಸಹ ಆ ವೃದ್ಧೆಯರು ಏನು ಹೇಳ್ತಾ ಇದ್ರು ಅಂದರೆ ಇವರು ಹುಸೇನ್ ಸಾಬಿ ಅಂತೆ. ಹುಸೇನ್ ಸಾಬಿ ಇವನು ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ, ನಾವು ಕೈ ಮುಗಿಯುವುದು ಶ್ರೀಕೃಷ್ಣನಿಗೆ ಸಲ್ಲುತ್ತದೆ ಅಂತ ದೃಢವಾಗಿ ಅಷ್ಟು ದೃಢ ನಂಬಿಕೆಯನ್ನು ಹೊಂದಿದ್ದರು. ಅಷ್ಟು ಮಟ್ಟಿಗೆ ಅವರ ಅಭಿನಯವೂ ಆಗಿತ್ತು. ಕೊನೆಗೆ ಆ ಹುಸೇನ್ ಸಾಹೇಬರು ಜನರ ಅಚ್ಚುಮೆಚ್ಚುಗೆಯನ್ನೆಲ್ಲ ಪಡೆದು ಹುಸೇನ್ ಕೃಷ್ಣರೆಂದೇ ಪ್ರಸಿದ್ಧರಾದರು. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದು ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು, ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಆತ, ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿಯವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಿನ್ನೆ ನನಗೆ ನಿವೃತ್ತಿ ಆಯಿತು ಎಂದರು. ನಾನು, ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ. ಆತ, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಎಂದರು. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ? ಕನ್ನಡ ಉಪಾಧ್ಯಾಯರಾಗಿ. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು. ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಮಕ್ಕಳೇ, ಇಲ್ಲಿ ನಾವು ಮೌಲ್ವಿಯವರ ಕನ್ನಡ ಭಾಷಾಭಿಮಾನವನ್ನು ನೋಡಬಹುದು. ಇಲ್ಲಿ ಲೇಖಕರು ಮೌಲ್ವಿಯವರನ್ನು ಮಾತನಾಡಿಸಲು ಪ್ರಯತ್ನ ಮಾಡ್ತಾರೆ. ಹೇಗೆ ಅಂತಂದರೆ ಅವರು ಮೊದಲು ಪಕ್ಕಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡ್ತಾರೆ. ಆ ಪುಸ್ತಕದಲ್ಲಿ ಅದು ಉದ್ಯೋಗ ಪರ್ವದ ಒಂದು ಸಂಧಿಯಾಗಿರುತ್ತೆ. ಲೇಖಕರಿಗೆ ಮೌಲ್ವಿಯವರನ್ನು ಮಾತನಾಡಿಸಲೇಬೇಕು ಅನ್ನೋ ಒಂದು ಕುತೂಹಲ ತುಂಬಿ ಹೋಗಿರುತ್ತೆ. ಏಕೆಂದರೆ ಅವರಲ್ಲಿ ನೋಡಿದ ಕೂಡಲೇ ಅವರಿಗೊಂದು ಅನಿರ್ವಚನೀಯವಾದ ಒಂದು ಬಾಂಧವ್ಯ ಉಂಟಾಗಿರುತ್ತೆ. ಅನಿರ್ವಚನೀಯ ಅಂದರೆ ಮಾತಿನಲ್ಲಿ ವರ್ಣಿಸಲಾಗದಷ್ಟು ಸುಂದರವಾದ ಒಂದು ಬಾಂಧವ್ಯ ಉಂಟಾಗಿರುತ್ತೆ. ಸೊ ಹಾಗಾಗಿ ಅವರು ಮೊದಲನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ನಿಮಗೆ ಕನ್ನಡ ಬರುತ್ತದೆಯೇ ಅಂತ ಕೇಳಿದಾಗ ಮೌಲ್ವಿ ಅವರು ಹೇಳ್ತಾರೆ ಸ್ಪಷ್ಟವಾಗಿ, ನಾನು 3ನೇ ತರಗತಿಯ ತನಕ ಕನ್ನಡ ಕಲಿತಿದ್ದು, ಆದರೆ 30 ವರ್ಷಗಳ ಕಾಲ ಕನ್ನಡ ಉಪಾಧ್ಯಾಯರಾಗಿಯೇ ಜೀವನ ನಡೆಸಿದ್ದೆನು. ಹಾಗಾಗಿ ಲೇಖಕರಿಗೆ ಇನ್ನೂ ಕುತೂಹಲ ಹೆಚ್ಚಾಗಿ, ನಿಮಗೆ ಉರ್ದು ಬರುವುದಿಲ್ಲವೇ ಎಂದು ಕೇಳಿದಾಗ, ಇಲ್ಲ, ನನಗೆ ಉರ್ದು ಬರುತ್ತದೆ, ಆದರೆ ಉರ್ದು ಕಲಿತಿದ್ದು ನಾನು, ಆದರೆ ಕಲಿಸಿದ್ದು ಕನ್ನಡವೇ ಅಂತ ಅವರು ತುಂಬ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತಾರೆ. ಅವರಿಗೆ ಕನ್ನಡ ಭಾಷೆ ಮೇಲೆ ಇರ್ತಕ್ಕಂತಹ ಪ್ರೀತಿ, ಗೌರವ, ಅಭಿಮಾನ ಎಷ್ಟು ಮಟ್ಟಿಗಿತ್ತು ಅಂದರೆ ಅವರ ಇಡೀ ಜೀವನ ಅವರು ಕನ್ನಡ ಉಪಾಧ್ಯಾಯರಾಗಿಯೇ ನಿಭಾಯಿಸಿ ಬಿಟ್ಟಿದ್ದರು. ಅದು 30 ವರ್ಷಗಳ ಕಾಲ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರೋ ಎಂಬ ಕಾತರ ಹೇಳಿ ಹೇಳಿ ಎಂದು ಆತರಿಸಿದೆ. ಲೇಖಕರಿಗೆ ಮೌಲ್ವಿಯವರೊಂದಿಗೆ ಬಹಳಷ್ಟು ಮಾತನಾಡಬೇಕು, ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅನ್ನುವ ಕುತೂಹಲ ಮತ್ತು ಅವರು ಇನ್ನೆಲ್ಲಿ ಇಳಿದು ಬಿಟ್ಟು ಹೋಗಿಬಿಡುವರೋ ಅನ್ನುವ ಕಾತರ ಕಾಡ್ತಾ ಇತ್ತು. ಮೌಲ್ವಿಯವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಲೇಖಕರು ಹೇಳಿ ಹೇಳಿ ಅಂತ ಆತುರದಿಂದ ಕೇಳ್ತಾ ಇದ್ದಾಗ ಮೌಲ್ವಿಯವರು ಪುನಃ ಪ್ರಾರಂಭಿಸುತ್ತಾರೆ. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಶನಿವಾರ ಭಾನುವಾರ, ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಆ ಉಪಾಧ್ಯಾಯರು ಬುದ್ಧಿವಂತರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು.
ಮಕ್ಕಳೇ, ಇಲ್ಲಿ ಮೌಲ್ವಿ ಅವರು ಉರ್ದುವನ್ನು ಹೇಗೆ ಕಲಿತದ್ದು ಅಂತ ಹೇಳ್ತಾರೆ. ಇಲ್ಲಿ ಮೌಲ್ವಿಯವರ ತಂದೆಯವರು ಮಗನ ವಿದ್ಯಾಭ್ಯಾಸಕ್ಕೆ ಅಂದರೆ ಉರ್ದು ಶಿಕ್ಷಣ ನೀಡಲು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಅಂತ ನೋಡಬಹುದು. ಹೇಗೆ ಅವರ ಊರಿನಲ್ಲಿ ಒಂದು ಉರ್ದು ಶಾಲೆ ಸಹ ಇರ್ತಾ ಇರಲಿಲ್ಲ ಮತ್ತು ಅವರ ತಂದೆಯವರಿಗೂ ಸಹ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರ್ತಾ ಇರಲಿಲ್ಲ. ಪಕ್ಕದಲ್ಲಿರ್ತಕ್ಕಂಥ ಎಷ್ಟೋ ಸಂಸಾರಗಳು ಅವರಿಗೂ ಯಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಗೊತ್ತಿರ್ತಾ ಇರಲಿಲ್ಲ. ಸೊ ಹೀಗಾಗಿ ಅವರ ತಂದೆ ಏನು ಮಾಡಿದರು, 6 ಮೈಲಿ ದೂರದಲ್ಲಿರ್ತಕ್ಕಂತಹ ಒಂದು ಶಾಲೆಯಲ್ಲಿ ಉಪಾಧ್ಯಾಯರೊಬ್ಬರಿದ್ದರು, ಬಹಳ ಬುದ್ಧಿವಂತರಾದಂತಹ ಉಪಾಧ್ಯಾಯರು. ಅವರನ್ನು ತನ್ನ ಮನೆಗೆ ಕರೆಸಿ ವಾರದಲ್ಲಿ 2 ದಿನ ಅಂದರೆ ಶನಿವಾರ ಮತ್ತು ಭಾನುವಾರ ಮಗನಿಗೆ ಪಾಠವನ್ನು ಹೇಳಿಕೊಡಲು ಅವರು ಗೊತ್ತು ಮಾಡಿದರು. ಹಾಗಾಗಿ ಮೌಲ್ವಿ ಅವರು ಪಟಪಟನೆ ಅಂದರೆ ಬೇಗನೆ ಉರ್ದುವನ್ನು ಕಲಿತರು. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಇಲ್ಲಿ ಮೌಲ್ವಿ ಅವರು ಕುಮಾರವ್ಯಾಸ ಭಾರತ ಪುಸ್ತಕವನ್ನು ಅಷ್ಟೊಂದು ಆಸಕ್ತಿಯಿಂದ ಓದುತ್ತಿರುವುದನ್ನು ಕಂಡ ಲೇಖಕರು ಒಂದು ಪ್ರಶ್ನೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ಇರ್ತಕ್ಕಂತಹ ಮೌಲ್ಯಗಳಾಗಲಿ ಕಥೆಗಳಾಗಲಿ ಧರ್ಮಸಮ್ಮತವಾದ ವಿಷಯಗಳಾವುದೇ ಆಗಲಿ ನಿಮಗೆ ಪೂರ್ತಿಯಾಗಿ ಒಪ್ಪುತ್ತದೆಯೇ ಅಥವಾ ನಿಮ್ಮ ಧರ್ಮದ ನಂಬಿಕೆಗೆ ಯಾವುದಾದರೂ ವಿರೋಧವಾದಂತಹ ಒಂದು ಸಂಘಟನೆಗಳು ಈ ಪುಸ್ತಕದಲ್ಲಿ ಉಂಟಾ ಅಂತ ಕೇಳ್ತಾರೆ. ಇದಕ್ಕೆ ಮೌಲ್ವಿ ಸಾಹೇಬರು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ಸಾಹೇಬರು, ಇದು ಧರ್ಮದ ಕತೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳೂ ಇರಬೇಕು. ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದರು. ಮಕ್ಕಳೇ, ಇಲ್ಲಿ ಮೌಲ್ವಿಯವರು ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಅದು ಏನಂದರೆ, ಉದ್ಯಾನವನದಲ್ಲಿ ಹೇಗೆ ಎಷ್ಟೊಂದು ತರಹದ ವಿವಿಧ ಬಣ್ಣಗಳಿಂದ ತುಂಬಿರ್ತಕ್ಕಂತಹ ಹೂಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅಷ್ಟೊಂದು ಉಲ್ಲಾಸ, ಶಾಂತಿ, ಖುಷಿ ಎಲ್ಲವೂ ಸಿಗುತ್ತದೆ. ಹಾಗೆಯೇ ಎಲ್ಲ ಮತಗಳನ್ನು ನಾವು ವ್ಯಾಸಂಗ ಮಾಡಬೇಕು. ವ್ಯಾಸಂಗ ಅಂದರೆ ಸ್ಟಡಿ ಮಾಡಬೇಕು. ಏಕೆಂದರೆ ಎಲ್ಲ ಮತಗಳು ಹೇಳುವುದು ಒಂದೇ, ಅದು ಮನುಷ್ಯನು ಒಳ್ಳೆಯವನಾಗಿರಬೇಕೆಂದಷ್ಟೇ. ಸೊ ಆದ್ದರಿಂದ ಎಲ್ಲ ಮತಗಳನ್ನು ನಾವು ಗೌರವದಿಂದ ನೋಡಬೇಕು. ಹಾಗಾಗಿ ಮೌಲ್ವಿಯವರು ಬಹಳಷ್ಟು ಧರ್ಮಗ್ರಂಥಗಳನ್ನು ಓದಿದ್ದಾರೆ. ಉದಾಹರಣೆಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಹೀಗೆ ಹಲವಾರು ಪುಸ್ತಕಗಳನ್ನೆಲ್ಲ ಓದಿ ಅವರು ತಿಳಿದಿರುವುದು ಎಲ್ಲ ಗ್ರಂಥಗಳಲ್ಲಿಯೂ ಎಲ್ಲ ಮತಗಳಲ್ಲಿಯೂ ಉದಾತ್ತವಾದ ತತ್ವಗಳುಂಟು ಅಂತ. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ತೃಪ್ತಿಯಿಂದಲೇ, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ಮಕ್ಕಳೇ, ಇಲ್ಲಿ ನಾವು ನೋಡಬಹುದು ಮೌಲ್ವಿಯವರು ಎಷ್ಟು ಚೆನ್ನಾಗಿ ಕನ್ನಡ ಪಾಠ ಮಾಡ್ತಾರೆ ಅಂತಂದರೆ, ಒಂದು ಸತಿ ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಕನ್ನಡ ಪಾಠವನ್ನು ಮಾಡಲು ಕೊಟ್ಟಾಗ ಮಕ್ಕಳು ಎಷ್ಟು ಆಸಕ್ತಿಯಿಂದ ಪಾಠವನ್ನು ಕೇಳುತ್ತಿದ್ದರೋ ಅಷ್ಟೇ ಆಸಕ್ತಿಯಿಂದ ಶಿಕ್ಷಕರು ಸಹ ಕೇಳುತ್ತಾ ಇದ್ದರು ಮತ್ತು ಅವರು ಸಮಾನ ಪಾಠ ಯಾರೂ ಅಷ್ಟು ಚೆನ್ನಾಗಿ ಮಾಡುವುದಿಲ್ಲ ಅಂತ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು, ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ. 1,00,000 ಜನ ಇರಲಿ, ಕಣ್ಣು ಮುಚ್ಚಿ 1 ಗಳಿಗೆ ಗುರು ಧ್ಯಾನ ಮಾಡಿದರೆ ಆಯಿತು. ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಸಾಹೇಬರು, ಹೌದು, ಓದುತ್ತೇನೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಡಿ.ವಿ. ಗುಂಡಪ್ಪನವರ ಉಮರನ ಒಸಗೆ ನನಗೆ ಪೂರ್ತಿ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಮಕ್ಕಳೇ, ಇಲ್ಲಿ ಮೌಲ್ವಿ ಅವರು ಕನ್ನಡ ಭಾಷೆಯನ್ನು ಎಷ್ಟು ಮಧುರವಾಗಿ ಮಾತನಾಡುತ್ತಾರೆ ಅಂತ ಲೇಖಕರು ಕೇಳಿದಾಗ ಮೌಲ್ವಿಯವರು, ನಾನು ಎಷ್ಟು ಜನ
ಎದುರಿಗಿದ್ದರೂ ಸಹ ನಾನು ಭಾಷಣ ಕೊಡಲು ಹೆದರುವುದಿಲ್ಲ. 1,00,000 ಜನ ಎದುರಿಗಿದ್ದರೂ ಸಹ ನಾನು ಸೊಗಸಾಗಿ ಭಾಷಣ ಕೊಡ್ತೇನೆ. ಹೇಗೆ ಅಂತ ಕೇಳ್ತೀರಾ? ಹೇಗೆ ಅಂತಂದರೆ, ಒಂದು ಗಳಿಗೆ ಕಣ್ಣನ್ನು ಮುಚ್ಚಿ ಗುರು ಧ್ಯಾನ ಮಾಡಿದರೆ ಆಯಿತು, ಎಲ್ಲರೂ ಮಕ್ಕಳಂತೆ ತೋರುತ್ತಾರೆ. ಹಾಗಾಗಿ ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳೇ, ಮುಂದೆ ಲೇಖಕರು ಒಂದು ಸೊಗಸಾದ ಪ್ರಶ್ನೆ ಮಾಡ್ತಾರೆ. ಅದೇನಪ್ಪ ಅಂದರೆ, ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಮೌಲ್ವಿಯವರು, ಹೌದು, ನಾನು ಹೆಚ್ಚು ಓದ್ತೇನೆ. ಹೇಗೆ ಅಂದರೆ, ನಿತ್ಯ ಮಲಗುವುದಕ್ಕಿಂತ ಮುಂಚೆ 2 ಗಂಟೆ ಆದರೂ ನಾನು ಓದಲೇಬೇಕು. ಓದದೇ ಮಲಗಿದರೆ ಏನಾಗುತ್ತೆ, ಅವರಿಗೆ ನಿದ್ರೆನೇ ಬರುವುದಿಲ್ಲ. ಸೊ ಶ್ರೀ DV ಗುಂಡಪ್ಪನವರು ಉಮರನ ಒಸಗೆ ಅಂತ ಬರೆದಿರತಕ್ಕಂತಹ ಪುಸ್ತಕವನ್ನು ಪೂರ್ತಿ ಅವರ ಬಾಯಿಗೆ ಬರುತ್ತದೆ. ಅಂದರೆ ಬಾಯ್ಪಾಠ ಆಗಿದೆ, ಅಷ್ಟು ಚೆನ್ನಾಗಿ ಅವರು ಓದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇಷ್ಟು ಹೊತ್ತು ಲೇಖಕರು ಮೌಲ್ವಿಯವರನ್ನ ಪ್ರಶ್ನೆ ಕೇಳಿ ವಿಚಾರಿಸ್ತಾ ಇದ್ರು. ಆದರೆ ಈಗ ಮೌಲ್ವಿಯವರು ಲೇಖಕರಿಗೊಂದು ಸುಂದರವಾದ ಪ್ರಶ್ನೆ ಕೇಳಿ ವಿಚಾರಿಸ್ತಾರೆ. ಅದೇನಂತ ನೋಡೋಣ. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ. ಯಾವ ಹಳ್ಳಿ ಎಂದರು. ನಾನು ಗೊರೂರು ಎಂದೆ. ನಾನು ಗೊರೂರಿಗೂ ಹೋಗಿದ್ದೇನೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಇದ್ದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಗೊರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ಮಕ್ಕಳೇ, ಇಲ್ಲಿ ಮೌಲ್ವಿಯವರು ಲೇಖಕರನ್ನು ಕುರಿತು ವಿಚಾರಿಸಿದಾಗ, ನೀವು ಯಾವ ಊರಿನವರು ಅಂತ ಕೇಳಿದಾಗ ಲೇಖಕರು, ನಾನು ಹಾಸನದ ಹತ್ತಿರದ ಇರುವಂತಹ ಒಂದು ಹಳ್ಳಿಯವನು ಅಂತ, ಯಾವ ಹಳ್ಳಿ, ನಾನಲ್ಲಿ ಹೋಗಿದ್ನಲ್ಲ, ಯಾವ ಹಳ್ಳಿ ನಿಮ್ಮದು ಅಂತ ಕೇಳಿದಾಗ, ನನ್ನ ಹಳ್ಳಿಯ ಹೆಸರು ಗೊರೂರು ಅಂತ ಹೇಳಿದಾಗ, ಗೊರೂರಿಗೂ ಸಹ ನಾನು ಹೋಗಿದ್ದೇನೆ. ಹಾಗಾಗಿ ಮಾತನಾಡ್ತಾ ಅವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರು ಇದ್ದಾರಲ್ಲ, ಅವರು ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಅಂತ ಹೇಳ್ತಾರೆ. ಮಕ್ಕಳೇ, ಇದುವರೆಗೂ ಲೇಖಕರು ತಾನೇ ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿಕೊಂಡಿರೋದಿಲ್ಲ, ಸುಮ್ಮನೆ ಹಾಗೆ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಅವ್ರೇನು ಕೇಳ್ತಾರೆ ಅಂದರೆ, ಗೊರೂರಿಗೆ ಹೋಗಿದ್ದಾಗ ನೀವು ಅವರನ್ನು ಸಂಧಿಸಿದ್ದೀರಾ, ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ ಅಂತ ಕೇಳಿದಾಗ, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದ್ದು, ಹಾಗಾಗಿ ನೋಡಬೇಕಾದ ಮನುಷ್ಯ ಅಂದರೆ ಅವರ ಮನಸ್ಸಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಬಗ್ಗೆ ಬಹಳ ಮಹತ್ವದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಅಂತಹ ಒಂದು ಮನುಷ್ಯನನ್ನು ನಾನು ನೋಡಲೇಬೇಕು ಅಂತ ಅಂದುಕೊಂಡಾಗ, ಅಂತಹ ಮನುಷ್ಯ ನಿಮ್ಮ ಎದುರಿಗೆ ಬಂದರೆ ಏನು ಮಾಡುತ್ತೀರಾ ಅಂತ ಲೇಖಕರು ಕೇಳಿದ್ರು. ಆಗ ಸಾಹೇಬರು, ಮಾಡುವುದಾದರೂ ಏನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಮಕ್ಕಳೇ, ಇಲ್ಲಿ ಸ್ವಾರಸ್ಯ ಏನಪ್ಪ ಅಂತಂದರೆ, ಮೌಲ್ವಿಯವರು ಅವರಿಗೆ ತಿಳಿಯದೇನೆ ರಾಮಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ಇಟ್ಕೊಂಡಿರುವಂತಹ ಸುಂದರ ಅಭಿಪ್ರಾಯವನ್ನು ಅವರ ಎದುರಿಗೆ ವ್ಯಕ್ತಪಡಿಸುತ್ತಾರೆ. ಅದನ್ನು ಕೇಳಿ ಅವರು ತಾನೇ ಆ ಪ್ರಾಣಿ ಅಂತ ನಗುತ್ತಾ ಸಂತೋಷದಿಂದ ಹೇಳ್ತಾರೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಿಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರೂ ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮೊದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ಮಕ್ಕಳೇ, ಇಲ್ಲಿ ನಾವು ನೋಡಬಹುದು, ಮೌಲ್ವಿಯವರ ಎದುರಿಗೆ ಇರುವವರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ತಿಳಿದ ಕೂಡಲೇ ಅವರು ಸಂತೋಷದಿಂದ ಆಲಿಂಗಿಸಿಕೊಂಡು ಬಿಟ್ಟರು. ಮಕ್ಕಳೇ, ಇಂಥ ಒಂದು ಮಧುರವಾದ ಕ್ಷಣದಲ್ಲಿ ಪಡ್ತಕ್ಕಂತಹ ಸಂತೋಷ, ಆನಂದ ಮಿತಿನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಎದುರು ನೋಡಿರಲಿಲ್ಲ. ಅವರು ಬಸ್ನಲ್ಲಿಗೆ ಪ್ರಯಾಣ ಮಾಡಬೇಕಾದ್ರೆ ಸಿಗ್ತಾರೆ, ಮಾತನಾಡ್ತಾರೆ, ಸ್ನೇಹಿತರಾಗ್ತಾರೆ ಮತ್ತು ಅವರೊಂದಿಗೆ ಇಷ್ಟೆಲ್ಲ ಚೆನ್ನಾಗಿ ವಿಚಾರಗಳನ್ನೆಲ್ಲ ತಿಳ್ಕೊತಾರೆ ಅಂತ ಅವರು ಎದುರು ನೋಡಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಎದುರಿಗೆ ಸಿಕ್ಕಾಗ ಆ ಆನಂದ, ಸಂತೋಷವೇ ಬೇರೆ, ಮಧುರವಾದ ಒಂದು ಕ್ಷಣವೇ ಆಗಿತ್ತು.
ಹಾಗಾಗಿ ಅವರೊಂದು ಸುಂದರವಾದ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಅದೇನಪ್ಪ ಅಂದರೆ, ಇವತ್ತೇ ಸುದಿನ, ಈ ದೇವರ ದಯೆ ನಾವಿಬ್ಬರೂ ಸೇರಿದೆವು, ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ. ಅಂದರೆ ಅವರು ಎಷ್ಟು ಸಂತೋಷದಿಂದ ಸೇರಿದ್ದಾರೆ, ಅವರು ಇನ್ನೂ ಇನ್ಯಾವ ದಿನ ನಮಗೆ ಈ ಸುದಿನ ಮತ್ತೊಮ್ಮೆ ಸಿಗುತ್ತದೆಯೋ ಇಲ್ಲವೋ, ದೇವರು ಆ ಕೃಪೆಯನ್ನು ಮಾಡಲಿ ಅಂತ ಅವರು ಆಶಿಸುತ್ತಿದ್ದಾರೆ. ಇಂತಹ ಒಂದು ಸುಂದರವಾದ ಸ್ನೇಹ ಇಂದು ನೆನ್ನೆಯದಲ್ಲ, ಇದು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದರೋ ಏನೋ ಅನ್ನುವಂತಹ ಒಂದು ಸುಂದರವಾದ ಭಾವನೆ ಲೇಖಕರಲ್ಲಿ ಉಂಟಾಗುತ್ತದೆ. ಮೌಲ್ವಿಯವರು ಮುಂದಿನ ಬಸ್ ನಿಲ್ದಾಣದಲ್ಲಿ ಲೇಖಕರಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಹೊರಟು ಹೋಗುತ್ತಾರೆ. ಆಗ ಅವರ ಜೊತೆ ಇಷ್ಟೊತ್ತು ಪ್ರಯಾಣ ಮಾಡಿ ಬಂದ ಒಂದು ಸುಗಂಧವಾದ ಒಂದು ಪರಿಮಳ ಇದ್ದಕ್ಕಿದ್ದಂತೆ ಮರೆಯಾದಂತೆ ಲೇಖಕರಿಗೆ ಭಾಸವಾಗುತ್ತದೆ. ಮಕ್ಕಳೇ, ಕನ್ನಡ ಮೌಲ್ವಿ ಪಾಠದಲ್ಲಿ ಮೌಲ್ವಿಯವರು ಮತ್ತು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ನಡುವೆ ಇದ್ದಂತಹ ಪವಿತ್ರ ಸ್ನೇಹದಿಂದ ನಾವು ಬಹಳಷ್ಟು ಮೌಲ್ಯಗಳನ್ನು ಕಲಿತುಕೊಳ್ಳಬಹುದು. ಅವು ಯಾವುವೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಎಲ್ಲ ಧರ್ಮ ಗ್ರಂಥಗಳು ಹೇಳುವುದು ಒಂದೇ, ಅದು ಮನುಷ್ಯನು ಒಳ್ಳೆಯವನಾಗಿರಬೇಕು ಅನ್ನುವುದಷ್ಟೇ. ಹಾಗಾಗಿ ನಾವೆಲ್ಲರೂ ಭಾರತೀಯರು ಅನ್ನುವ ಮನೋಭಾವನೆಯಿಂದ ನಾವು ಬಾಳಬೇಕು. ಪ್ರತಿನಿತ್ಯ ನಾವು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಲೇಬೇಕು. ಹೀಗೆ ಓದುವುದರಿಂದ ನಮ್ಮ ಅಜ್ಞಾನವು ತೊಲಗಿ ಜ್ಞಾನವೂ ಲಭಿಸುತ್ತದೆ. ಹೇಗೆ ತುಂಬುವ ಕೊಡ ತುಳುಕುವುದಿಲ್ಲ ಅನ್ನುವ ಗಾದೆಯ ಮಾತಿನಂತೆ ಮೌಲ್ವಿಯವರು ಎಲ್ಲ ಧರ್ಮಗ್ರಂಥಗಳನ್ನು ಗೌರವಿಸಿ ಎಲ್ಲ ಧರ್ಮಗ್ರಂಥಗಳನ್ನು ಮನನ ಮಾಡಿಕೊಂಡು ಅವರು ವಿಶಾಲ ಮನೋಭಾವನೆಯನ್ನು ಹೊಂದಿರುವ ಹಾಗೆ ನಾವು ಸಹ ವಿಶಾಲ ಮನೋಭಾವನೆಯಿಂದ ಇತರರೊಂದಿಗೆ ಗೌರವದಿಂದ ಪರಸ್ಪರ ಸ್ನೇಹ, ಪ್ರೀತಿ ಮತ್ತು ಸದಾ ಒಳ್ಳೆಯದನ್ನೇ ಪರರಿಗೆ ಬಯಸುವಂತಹ ವಿಶಾಲ ಮನಸ್ಸನ್ನು ಹೊಂದಿರುವಂತರಾಗಬೇಕು. ಮತ್ತು ಕೊನೆಯದಾಗಿ ಮಕ್ಕಳೇ, ಪವಿತ್ರ ಸ್ನೇಹವು ಎಲ್ಲ ಜಾತಿ ಮತ ಧರ್ಮಗಳ ತಾರತಮ್ಯಗಳನ್ನೆಲ್ಲ ಮೀರಿದಂಥದ್ದಾಗಿರೋದ್ರಿಂದ ನಾವೆಲ್ಲರೂ ಭಾರತೀಯರು ಅನ್ನುವ ಒಗ್ಗಟ್ಟಿನಿಂದ ಬಾಳಬೇಕು ಅನ್ನುವುದನ್ನು ನಾವು ತಿಳಿದುಕೊಂಡೆವು. ಸೊ ಮಕ್ಕಳೇ, ಇಲ್ಲಿಗೆ ಕನ್ನಡ ಮೌಲ್ವಿ ಗದ್ಯಪಾಠ ಮುಕ್ತಾಯವಾಯಿತು. ಇದರ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ನಮಸ್ಕಾರ.